ಹಾಯ್ ಹಾಯ್. ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಹೇಗಿದ್ದೀರಾ? ಊಟ ಆಯಿತಾ? ಗಣೇಶಣ್ಣ ಹಾಯ್ ಹಾಯ್. ಹೇಗಿದ್ದೀರಾ? ಕಿಚ್ಚ ಹಾಯ್ ಹಾಯ್. ಲೈಕ್ ಕೊಡಿ. ಟಿಫಿನ್ ಆಯಿತಾ? ಟಿಫಿನ್ ಆಗಿದೆ. ನಿಮ್ದಾಯ್ತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಊಟ ಮಾಡಿದ್ರಾ? ನೀವು ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ನೀವು ಹೇಗಿದ್ದೀರಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಟಿಫಿನ್ ಆಯ್ತಾ ಅಕ್ಕೋ? ಟಿಫಿನ್ ಆಗಿದೆ ಬ್ರದರ್. ನಿಮ್ದಾಗಿದಾ? ಎಂತೆತ್ತು ಟಿಫಿನ್ಗೆ ಬೆಳಿಗ್ಗೆ? ನನಗೆ ಉಪ್ಪಿಟ್ಟಿತ್ತು. ನಿಮ್ಮದು ಟಿಫಿನ್ ಆಯಿತಾ? ಟಿಫಿನ್ ಆಗಿದೆ ಗಣೇಶಣ್ಣ. ಆಯಿತು. ಹೌದಾ? ಎಂತ ತಿಂಡಿ? ಎಂತಿತ್ತು? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಳ್ಳಿ. ನಮ್ಮದು ಅದೇ ಅಕ್ಕೋ, ಉಪ್ಪಿಟ್ಟು. ಹೌದಾ? ನಿಮ್ಮದು ಚಾನಲ್ ಉಂಟಾ? ಚಾನಲ್ ಇದ್ದವರು ಹೇಳಿ ಆಯಿತಾ? ಎಸ್. ಹೌದಾ? ಕಿಚ್ಚ ಬಾಸ್. ಇರಿ, ಬ್ಲೂ ಕೊಡ್ತೇನೆ. ಬ್ಲೂ ಕೊಟ್ಟು ಆಲ್ರೆಡಿ ಕನೆಕ್ಟೆಡ್. ಕಮೆಂಟ್ ಹಾಕಿದ್ರಾ? ಕಮೆಂಟ್ ಹಾಕಿರಿ, ನಾನು ರಿಟರ್ನ್ ಮಾಡ್ತೇನೆ ಆಯಿತಾ? ಗಣೇಶಣ್ಣ ಎಲ್ಲಿ ಹೋದ್ರಿ? ನಾನು ನಿಮಗೆ ಕನೆಕ್ಟ್ ಆಗಿ 1 ಇಯರ್ ಆಯಿತು. ಹೌದಾ? ಮೆಸೇಜ್ ಹಾಕಿದ್ರ? ನಾನು ನೋಡಿಲ್ಲ. ಅವರೇ ಹಾಯ್ ಹಾಯ್. ಹೇಗಿದ್ದೀರಾ? ಲೈಕ್ ಕೊಡಿ. ರವೀಂದ್ರಣ್ಣ ನಾನು ಕಮೆಂಟ್ ಇದ್ದರೆ ನೋಡ್ತಿದ್ದೆ, ಕಮೆಂಟ್ ಇರಲಿಲ್ವ ಅಂತ ಅಲ್ವಾ ಕಿಚ್ಚ ಬ್ರದರ್? ಲೈಕ್ ಡನ್. ಥ್ಯಾಂಕ್ ಯು ಸುಭಾಷ್ ಅವರೇ. ಹಾಗೆ ನಿಮ್ಮದು ಟಿಫಿನ್ ಎಲ್ಲ ಆಯಿತಾ? ಬೆಳಿಗ್ಗೆದ್ದು ಊಟ ಆಯಿತಾ? ಮತ್ತೆ ಅಕ್ಕೋ ಸಮಾಚಾರ? ಸಮಾಚಾರ ಏನಿಲ್ಲ, ನೀವೇ ಹೇಳಬೇಕು. ಇವತ್ತು ಸಂಡೇ ಅಲ್ವಾ, ರಜೆ. ಮಳೆ ಉಂಟಾ ನಿಮ್ಮ ಕಡೆ? ನಮ್ಮದು ಎಂತ ಇಲ್ಲ. ಹೌದಾ ಬ್ರದರ್? ನಿಮ್ಮದು ಯಾವ ಊರು? ಒಣಸಾತು ಜಿ. ನಿಮ್ದಾಯ್ತಾ? ನಂದು ಆಗಿಲ್ಲ ಒಣಸು. ಟಿಫಿನ್ ಆಯಿತು. ನಿಮ್ದಾಯ್ತಾ? ಟಿಫಿನ್ ಆಗಿದೆ ಸುಭಾಷ್ ಅವರೇ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹುಬ್ಬಳ್ಳಿ. ಹೌದಾ? ಹುಬ್ಬಳ್ಳಿ. ಏನು ತಿಂದರು? ಉಪ್ಪಿಟ್ಟು ತಿಂದೆ. ಉಪ್ಪಿಟ್ಟಿತ್ತು ಬೆಳಿಗ್ಗೆ. ಉಪ್ಪಿಟ್ಟು ತಿಂದು ಬಂದೆ.
ಸೂಪರ್. ಥ್ಯಾಂಕ್ ಯು ರವೀಂದ್ರಣ್ಣ. ಚಾನಲ್ ಇದ್ದವರು ಹೇಳಿ ಆಯಿತಾ. ಮುಖವನ್ನು ತಿರುಗಿಸಿದ್ದಾರೆ, ಯಾಕೆ, ಏನಾಯಿತು? ಓ ಸೂಪರ್. ಉಪ್ಪಿಟ್ಟು ಆಯಿತಾ? ಸ್ವಲ್ಪ ಮಿಕ್ಕಿದೆಯಾ? ಆ ಉಪ್ಪಿಟ್ಟುಂಟು ಮನೆಯಲ್ಲಿ, ಖಾಲಿ ಆಗಲಿಲ್ಲ. ಬನ್ನಿ, ಯಾರಿಗೆ ಉಪ್ಪಿಟ್ಟು ಬೇಕು. ನಗ್ತಾ ಇದ್ದಾರೆ. ಜ್ಯೋತಿ ಸಿಸ್ ಹಾಯ್ ಹಾಯ್. ಎಂಚಲ್ಲರ್ ಸಿಸ್ ಒಣಸಾಂಡೆ. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಜ್ಯೋತಿ ಸಿಸ್ ಬನ್ನಿ ಗೈಸ್, ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಟುಗೆದರ್ ಲೈವ್ ಅಂತೇಳಿ ಮುಖ ತಿರುಗಿಸ್ತಿದ್ದಾರೆ ರವೀಂದ್ರಣ್ಣನವರು. ಜ್ಯೋತಿ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನೋಡಿ ಸಿಸ್, ನಿಮಗೆ ಹಾಯ್ ಹೇಳ್ತಿದ್ದಾರೆ. ಖಾಲಿ ಆಗಿಲ್ವ ಅದೇ ಉಪ್ಪಿಟ್ಟು ಇಷ್ಟು? ಇಲ್ಲ, ಇವತ್ತು ಮಾತ್ರ, ಬೆಳಿಗ್ಗೆ ಮಾತ್ರ ತಿಂದದ್ದು, ಮತ್ತೆ ನಾನು ತಿನ್ನಲ್ಲ. ಸುಭಾಷ್ ಅವರೇ ಒಣ ಸಾತುಜಿ ಇಲ್ಲಡೆ ಗೆಸ್ಟ್ ಒಳ್ಳೆರು ಅಂದೆ. ರವೀಂದ್ರಣ್ಣನ ಮುಖ ಒದ್ದಾಗಿದೆ ನೋಡಿ. ಬ್ರೋ ಅಂತ ಹೇಳ್ತಿದ್ದಾರೆ ಜ್ಯೋತಿ ಸಿಸ್. ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಳ್ಳಿ. ಪೂರಾ ಎಂಚಲರ್ಗೆ ಏನೊಂದುಲ್ಲೇರು. ಜ್ಯೋತಿ ಸಿಸ್ ಮಧ್ಯಾಹ್ನ ಏನು ಮಾಡಬೇಕು ಅಡಿಗೆ? ಇವತ್ತು ಅಡಿಗೆ ಆಗಿದೆ. ಎಂತಿತ್ತು? ಟೊಮೆಟೊ ಸಾರಿತ್ತು, ಆಮೇಲೆ ಕ್ಯಾಬೇಜ್ ಪಲ್ಯ ಇತ್ತು. ಜಾಸ್ತಿ ತಿನ್ನಲ್ಲ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದಾ? ಒಣ ಸಾಂಡ ಹಾಕೇನೊಂದಿಲ್ಲೇರು, ಒಣ ಸಾತುಜಿ ಜ್ಯೋತಿ ಸಿಸ್. ನಿಮ್ಗೆ ಎಂತಿತ್ತು ಸುಭಾಷ್ ಅವರೇ ಊಟಕ್ಕೆ? ರೆಡಿ ಆಯಿತಾ ಊಟಕ್ಕೆ? ನಾವೆಲ್ಲ ಬರಬೇಕಾ? ಚಿಕನ್ ಇದ್ದರೆ ನಾವೆಲ್ಲ ಬರ್ತೇವೆ ಅಲ್ವಾ ರವೀಂದ್ರಣ್ಣ? ಒಣಸು ಆಡೇಕೇನೊಂದಿಲ್ಲೇರು. ಮುದ್ದು ಸ್ವಲ್ಪ ಸ್ವಲ್ಪ ತಿನ್ನೋದು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದು, ಸ್ವಲ್ಪನೇ ತಿನ್ನೋದು, ಜಾಸ್ತಿ ತಿನ್ನಲ್ಲ. ಹೊಡಿ ಅದೆಲ್ಲ ಜಾಸ್ತಿ ಆದರೆ ಕಷ್ಟ ಆಗ್ತದೆ. ರವಿ ಬ್ರೋ ಒಣಸ್ ಅಂತ ಹೇಳ್ತಿದ್ದಾರೆ ಜ್ಯೋತಿ ಸಿಸ್. ಚಿಪ್ಸ್ ಮಾತ್ರ ಜಾಸ್ತಿ ತಿನ್ನೋದು ಹೇಳ್ತಾರೆ ರವೀಂದ್ರಣ್ಣ. ಸುಭಾಷ್ ಇದ್ದೀರಾ? ಎಲ್ಲಿ ತಿನ್ಲಿಕ್ಕೆ ಹೋಗಿ? ಏನು ಕತೆ? ಟೊಮೆಟೊ ಹಸಿಮೆಣಸಿನ್ಕಾಯಿದ್ದು ಕೆಂಪು ಖಾರ ಹಾಕಿದ್ದ ನೀವು? ಅದು ಗೊತ್ತಿಲ್ಲ, ನೆಲ್ಲಿ ಮಾಡಿದ್ದು ನಾನಲ್ಲ. ಒಣ ಸಾತುಜಿ ಇರ್ನಂಡ ಸಿಸ್ಕೇನೊಂದಿಲ್ಲರ್ನಿ. ಚಿಪ್ಸ್ ಜಾಸ್ತಿ ತಿನ್ನರು ಅಂದೆ ಸಿಸ್. ಓಕೆ ಓಕೆ. ರವೀಂದ್ರಣ್ಣ ಆಗ್ತಾ ಇದ್ದಾರೆ. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ರೋಹಿತ್ ಅವರು ಬಂದರು. ಹಾಯ್ ಹಾಯ್ ರೋಹಿತ್ ಅವರೇ, ಹೇಗಿದ್ದೀರಾ? ಹಾಗೆ ಒಂದು ಲೈಕ್ ಕೊಡಿ. ಊಟ ಮಾಡಿದ್ರಾ? ಊಟ ಮಾಡಿಲ್ವಾ? ಎಂತ ತಿಂದರೆ ಹೇಳಿ ರೋಹಿತ್. ರವಿ ಬ್ರೋ ಅಂತ ಹೇಳ್ತಿದ್ದಾರೆ ರೋಹಿತ್ ಅವರು. ಬೆಳಿಗ್ಗೆ ದೋಸೆ ತಿಂದು ಈಗ ಸಾರು ಅನ್ನ ತಿನ್ಬೇಕು. ಅದೆಂತ ಸಾರು ಅನ್ನ? ಅನ್ನ ಸಾರು ಹೇಳಿ, ಸಾರು ಅನ್ನ ತಿಂತೀರಾ ನೀವು? ಮೊದಲು ಸಾರು ತಿನ್ನೋದಾ? ರೋಹಿತ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಜ್ಯೋತಿ ಸಿಸ್. ಒಣಸ್ ಮಾಲ್ತರ ದಾದ ಸ್ಪೆಷಲ್ ಯಂಗ್ ಸ್ಪೆಷಲ್ ದಾಲೇಜ್ ವೆಜ್ಜಿನಿ. ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಜ್ಯೋತಿ ಸಿಸ್. ಜ್ಯೋತಿ ಹಾಯ್ ಅಂತ ಹೇಳ್ತಿದ್ದಾರೆ ರೋಹಿತ್. ಜ್ಯೋತಿ ಒಣಸ್ ಮಾಲ್ತರ ದಾದ ಸ್ಪೆಷಲ್ ಅಂತ ರೋಹಿತ್.
ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ ಹಾಕಿ. ರವಿ ಬ್ರೋ ಒಣಸ್ ಮಲ್ತಾರ, ದಾದಾ ಸ್ಪೆಷಲ್ ಅಂತ ಕೇಳ್ತಿದ್ದಾರೆ. ಊಟ ಮಾಡದವರು ಊಟ ಮಾಡಿ. 9 ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ರೋಹಿತ್ ಅವರು. ಥ್ಯಾಂಕ್ ಯು ಸೋ ಮಚ್. ಚಿಕನ್ ಕರಿ, ಮಟನ್ ಪೆಪ್ಪರ್ ಫ್ರೈ, ಫಿಶ್ ಫ್ರೈ, ಗೆಸ್ಟ್ ಉಳ್ಳಿರಂದೆ ಮಾತೆಲ್ಲ ಪೋಯ್ ಜ್ಯೋತಿಸಿಸ್ನಿಲ್ಲ. ನಿಖಿಲ್ ಪೂರ ಬಲೆ ಅಂತ ಹೇಳ್ತಿದ್ದಾರೆ ಜ್ಯೋತಿಸಿಸ್. ಅನ್ನ ಸಾರು ಅಂದರೆ ನೀವು ಮೊದಲು ಅನ್ನ ತಿನ್ನೋದು, ಒಂದು ಗಂಟೆ ನಂತರ ಸಾರು ತಿನ್ನೋದು ಅಂತ ಕೇಳ್ತಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಒಟ್ಟಿಗೆನೇ ತಿನ್ನೋದು. ನೀವು ಸಾರು ಮೊದಲೇ ಹೇಳಿದ್ರಲ್ಲ, ಅದಕ್ಕೆ ಕೇಳಿದ್ದು. ರೋಹಿತ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ರವಿ ಬ್ರೋ ಒಣಸ್ ಮಲ್ತಾರ, ಅದಾದ ಸ್ಪೆಷಲ್ ಅಂತ ರೋಹಿತ್. ಜ್ಯೋತಿ ಸಬ್ ಮಾಡಿ, ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರೋಹಿತ್ ಅವರು. ರೋಹಿತ್ ಬ್ರೋ ಸಬ್ ಆಗಿದೆ ಅಂತ ಹೇಳ್ತಿದ್ದಾರೆ ಜ್ಯೋತಿ. ಎರಡು ಒಟ್ಟಿಗೆ ತಿನ್ನೋದಾದರೆ ಯಾವುದು ಹೇಳಿದ್ರು ನಡೆಯುತ್ತೆ ಮೊದಲು. ಹೌದಾ, ಓಕೆ ಓಕೆ, ಇರಲಿ, ನಿಮ್ಮದೇ ಸರಿ ಆಯಿತು. ಸುಭಾಷ್ ನಿಮ್ಮದೇ ಸರಿ ಆಯಿತು ಬಿಡಿ. ನೀವು ರಿಟರ್ನ್ ಮಾಡಿ ಅಂತ ಹೇಳ್ತಿದ್ದಾರೆ ಜ್ಯೋತಿ ಈವ್ನಿಂಗ್ 7:30 ಲೈವ್ ಬಲೆ ಪನ್ನೊಂದಲ್ಲೇರು ರೋಹಿತ್. ಸೂಪರ್ ಬರ್ಪೆ ರೋಹಿತ್ ಬ್ರೋ ಹೇಳ್ತಿದ್ದಾರೆ ಜ್ಯೋತಿಸಿಸ್. ಮಧು ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯಿತಾ? ಜ್ಯೋತಿ ಸಬ್ ಕೊಡ್ತಾರ ಊಟ ಹೆಂಚಿನಿ. ಬಸಳೆ ಸೊಪ್ಪು, ಹಾಂ ಬಸಳೆ ಸೊಪ್ಪು ತನ್ನಿ ಮಧು ಅವರೇ. ಬಸಳೆ ಸೊಪ್ಪು ಸಿಗಲಿಲ್ವ ನಿಮಗೆ? ನಗ್ತಿದ್ದಾರೆ ಮಧು ಅವರು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಲೈಕ್ ಬರ್ತಾ ಇಲ್ಲ, ಲೈಕ್ ಕೊಡಿ ಫ್ರೆಂಡ್ಸ್. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಮಧು ಅವರು. ಥ್ಯಾಂಕ್ ಯು ಮಧು ಅವರೇ. ಹಾಗೆ ಊಟ ಮಾಡಿದ್ರಾ? ನೀವು ಅಡುಗೆ ಮಾಡಲ್ವಾ ಮನೆಯಲ್ಲಿ? ಅಡುಗೆ ಮಾಡಿದ್ದು ನಾನು ಅಡುಗೆ ಮಾಡ್ತೇನೆ, ಅಂದರೆ ಜಾಸ್ತಿ ಮನೆಯಲ್ಲಿ ಯಾರು ಇರ್ತಾರೆ ಅವರು ಅಡುಗೆ ಮಾಡ್ತಾರೆ. ನಾನು ಮಾಡ್ತೇನೆ. ಇವತ್ತು ಸಂಜೆ ನಾನೇ ಅಡುಗೆ ಮಾಡೋದು. ತಿಂತಾರೆ ಬಿಡಿ, ಒಳ್ಳೆಯದಂತು. ಚಿಕನ್ ತಿನ್ನಿ ತರಿಸಿ. ಇವತ್ತು ಬಿರಿಯಾನಿ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಸಂಜೆಗೆ. ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಚಿಕನ್ ಬಿರಿಯಾನಿ ಮಾಡಬೇಕಂತ. ಜ್ಯೋತಿ ಸಬ್ ಮಲ್ತೆ ತೂಲೆ ಜ್ಯೋತಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರೋಹಿತ್ ಅವರು. ಹಬ್ಬ ಬಿಸಿಲಿದೆ, ನಾನು ಹೋಗಬೇಕಲ್ಲ, ನಡೀತಾ ಹೋಗ್ತೇನೆ. ನೀವು ಕಮೆಂಟ್ ಮಾಡ್ತಾಯಿರಿ, ಓದ್ತಾ ಹೋಗ್ತೇನೆ ಆಯಿತಾ?
ರಘುನಾಥ್ ಸನಿಲ್ ಅವರು ಬಂದರು. ಎಂತ ಪ್ಲಾಸ್ಟಿಕ್ ಲೋಟದಲ್ಲಿ ಚಹಾ ಕುಡಿದ್ರೆ ಯಾವ ರೋಗ ಬರುತ್ತದೆ ಅಂತ ಕೇಳ್ತಿದ್ದಾರೆ. ಜ್ಯೋತಿ ಸಂಡೇ ಸ್ಪೆಷಲ್ ದಾದಾ ಅಂತ ಕೇಳ್ತಿದ್ದಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಜೈ ಶ್ರೀರಾಮ್, ಥ್ಯಾಂಕ್ ಯು ರೋಹಿತ್. ಆರ್ ಸಿ ಬಿ ವಿನ್ ಹೌದಾ? ಥ್ಯಾಂಕ್ ಯು. ರೋಹಿತ್ ಥ್ಯಾಂಕ್ ಯು. ವಣಸಾಂಡೆ ಇರ್ನಾ ರೋಹಿತ್ ವಣಸಾಂಡೆ. ವಣಸ ಹತ್ತುಜಿ ಇರ್ನ ವಣಸ ಇಜ್ಜಿ ಯಾಂಚೂರು ಬೇಲೆತ್ತಂಡು ಚಪ್ಪಿದ ಪೋದಿತ್ತ ಇತ್ತ ಇಲ್ಲಾಗ ನಡತ್ ಪೋಂದುಲ್ಲತ್ತು ದೊಂಬು ಎನ್ನ ಪಯಣ. ಸಂಡೇ ಸ್ಪೆಷಲ್ ದಾಲ ಇಜ್ಜಿ ತೋಡಿತ್ತೆ ಬೈಯಾಗ. ದೊಂಬು 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 ದೂರ ಪೋದು ಬರ್ತಾರ. ಒಂಜಿ ಮೀಟಿಂಗ್ ಇತ್ತಂಡ ಅಂಚ ಮೀಟಿಂಗ್ ಪೋದಿತ್ತ ಇಲ್ಲಾಗ ಪೋಂದಿಲ್ಲ. ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ ಮಾಡಿ. ಎಂಚ ಉಳ್ಳಾರ ಯಾನ್ ಸೌಖ್ಯ ಈರೆಂಚ ಉಳ್ಳಾರ. ಇರ್ನ ಸುದ್ದಿ ಇಜ್ಜಿ ಸುದ್ದಿ ಪಂಡ ಈತ ಜಾಸ್ತಿ ಒಯ್ಟೆಲ್ಲ ಇಪ್ಪುಜ್ಜಿ ಕಮ್ಮಿ ಓ ಒಂದೆಲ್ಲ ಇಜ್ಜಿ. ವಾಟ್ಸಪ್ ಆವಡ್ ಇನ್ಸ್ಟಾ ಆವಡ್ ಒಯ್ಟೆಲ್ಲ ಇಪ್ಪುಜ್ಜಿ.
ಒಳ್ಳೆ ಮುದ್ದು ದಾದ ಪನೋಡು ಗೊತ್ತಾಪುಜಿ ಪಂಡ ದಾದಾಂಡು ದಾದೆ ವಿಷಯ. ಹಾಯ್ ರೋಹಿ ಅಂತ ಹೇಳ್ತಿದ್ದಾರೆ ವೈಬ್. ಎಂತ ಹೆಸರು ಅದು? ಹಾಯ್ ಹಾಯ್. ಹಾಗೆ ಲೈಕ್ ಕೊಡಿ, ಲೈಕ್ ಕೊಟ್ಟಿಲ್ಲ ಅಂದರೆ ಚಾನಲ್ ಇದ್ದವರು ಹೇಳಿ ಆಯಿತಾ. ದಾನಿ ದಾದಾಂಡ ದಾಲ ಆತಜ್ಜಿ ಇಂಚಿನೇ ಹಾಯ್ ಅಂತ ಹೇಳ್ತಿದ್ದಾರೆ ನೋಡಿ. ನಂದು ಚಾನಲ್ ಇದೆ. ಮನು ಹಾಯ್ ಹಾಯ್ ಎಂಚಲ್ಲರು ವಣಸಾಂಡೆ. ಓಕೆ ಓಕೆ ಕೊರ್ಪ ಇಲ್ಲಿ ಬ್ಲೂ ಕೊರಿಯೆ ಕಮೆಂಟ್ ಮಾಡಲಿ. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಮನು ಅವರು. ಲೈಕ್ ಕೊಟ್ರಾ? ಥ್ಯಾಂಕ್ ಯು ಮನು ಅವರೇ. ಊಟ ಮಾಡಿದ್ರಾ ಮನು? ಇವತ್ತು ರಜೆ ಅಲ್ವಾ ಆಫೀಸ್ಗೆ? ಇವತ್ತು ರಜೆ. ನಾನು ಒಂದು ಮೀಟಿಂಗಿಗೆ ಹೋಗಿ ಈಗ ವಾಪಸ್ ಬರ್ತಾ ಇದ್ದೇನೆ ಮನೆಗೆ. ಹಾಗಾಗಿ ಒಂದು ಕಡೆ ನಿಂತು ಲೈವ್ ಮಾಡುವ ಹಾಗಿಲ್ಲ, ನಡೀತಾ ಲೈವ್ ಮಾಡ್ತಿದ್ದೇನೆ. ப்ளூ ಕೊರಿಯರಿಗೆ ಯಾರು ಕಮೆಂಟ್ ಪಾಡ್ಜೇರು ದೂರ ಪೋಯರಾರು. ಇವತ್ತು ಕೂಡ ಮೀಟಿಂಗಾ? ಹಾಂ, ಇವತ್ತು ಇದರದ್ದು ಗ್ರೂಪ್ ಇದ್ದು ಮೀಟಿಂಗ್ ಇತ್ತು. ಹಾಗೆ ಗ್ರೂಪ್ ಇದ್ದು ಮೀಟಿಂಗ್ಗೆ ಹೋಗಿದ್ದೆ. ಯಾರಿದ್ದೀರಾ ಫ್ರೆಂಡ್ಸ್ ಕಮೆಂಟ್ ಹಾಕಿ, ಲೈಕ್ ಕೊಡಿ. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ವೈಭವ ಎಂತ ಹೆಸರು ನಿಮ್ಮದು? ಸಬ್ ಡನ್. ಥ್ಯಾಂಕ್ ಯು. ಕಮೆಂಟ್ ಹಾಕಿರಿ, ನಾನು ರಿಟರ್ನ್ ಮಾಡ್ತೇನೆ ಆಯಿತಾ. ಹೌದಾ? ಹೌದೌದು, ಅದೇ ವಿಷಯ. ಹೆಸರಲ್ಲೇನಿದೆ? ಅದೇ ಹೆಸರಾ? ಓಕೆ ಓಕೆ. ವೈಬ್ ವಣಸ್ ಮಲ್ತಾರ ದಾದ ಸ್ಪೆಷಲ್ ಕೇನೊಂದಿಲ್ಲ. ಅರೆ ತುಳು ಬರ್ಪುಣ? ನಡೆದುಕೊಂಡು ಹೋಗ್ತಾ ಇದ್ದೀರಾ? ಹೌದು, ನಡೆದುಕೊಂಡು ಹೋಗ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಉಲ್ಲೇರು ಮುದ್ದು. ಉಲ್ಲೇರು ಕಮೆಂಟ್ ಪಾಡಿಯರು. ಅರೆ ತುಳು ಬರ್ಪುಣಕ್ಕೆ ತುಳು ಬರ್ಪುಜಿ ತುಳುಟೆ ಕಮೆಂಟ್ ಮಾಡೋದಲ್ಲ ಕೂಡ ತುಳು ಬರ್ಪುಜಿ ಅನ್ನ. ಲೈಕ್ ಕೊಡಿ ಫ್ರೆಂಡ್ಸ್, ಯಾರೆಲ್ಲ ಇದ್ದೀರಾ ಕಮೆಂಟ್ ಹಾಕಿ. ಸೌಖ್ಯ ಅಂದೆ ಅಣಸ್ ಮಾಡ್ತಾರಾ? ವೈಬ್ರು ಎರಡ ಸುಳ್ಳು ಬಂದ್ಪುನು ಅಂದತೆ. ಅರೆ ರಡ್ಡು ಬುಡೋಡರೆ ಮನು ದುರುಪಯರ್ ಉಲ್ಲಾರ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೌದು, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಈ ಚಿಕ್ಕ ಚಾನಲ್ಗೆ ಸಪೋರ್ಟ್ ಮಾಡಿ. MD ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನಮ್ಮ ಊರ್ದಾರು ಅಂದೆ.
ರವೀಂದ್ರಣ್ಣ ಸಬ್ ಡನ್ ಅಂತ ಹೇಳ್ತಿದ್ದಾರೆ ನೋಡಿ. ರವೀಂದ್ರಣ್ಣ ರಿಟರ್ನ್ ಮಾಡಿ ಆಯ್ತು ಅವರಿಗೆ. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಮನು ಅವರು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಚಿಕ್ಕ ಚಿಕ್ಕ ಚಾನಲ್, ಹೌದು ಚಿಕ್ಕ ಚಾನಲ್. ಚಿಕ್ಕ ಚಾನಲ್ಗೆ ಸಪೋರ್ಟ್ ಮಾಡಿ, TV9 ಚಾನಲ್ ಅಲ್ಲ. ನಿಮ್ಮ ಮಂಡೆಗೊಂದು ಕೊಡ್ತೇನೆ ನೋಡಿ ರವೀಂದ್ರಣ್ಣ. ಪಾಪ ಚಿಕ್ಕ ಚಾನಲ್ ಲೈವ್ ಓನರ್ ಕೂಡ ಚಿಕ್ಕ ಮಗು ಅಂತ ಹೇಳ್ತಿದ್ದಾರೆ ಮನು ಅವರು. ಹೌದಾ ಮನು? ಓಕೆ ಬ್ರೋ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ವೈ ಬ್ರೋ ಸಬ್ ಮಲ್ದಾರ ಹಾಕೇನಂದ್ರಲ್ಲಿ ರವೀಂದ್ರಣ್ಣ. ಅದು ರೋಹಿತ್. ರವೀಂದ್ರಣ್ಣ ನಗ್ತಾ ಇದ್ದಾರೆ, ಸೂಪರ್ ಥ್ಯಾಂಕ್ ಯು ರೋಹಿತ್. ನಾನು ನಿಮ್ಮ ತಲೆಗೊಂದು ಕೊಡ್ಲಿಕ್ಕೆ ಉಂಟು ನೋಡಿ. ಚಿಕ್ಕ ಚಾನಲ್ ಚೊಕ್ಕ ಚಾನಲ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮರಿ ಹಾಂ ಅದೇ ಅಂತ ವೈಬ್ರೋ ತುಳು 5 ಸಬ್ ಕೊರಿಯರ್ ತೂಲ. ಓಕೆ ರೋಹಿತ್ ತೂಪ ಬಕ್ಕಾರೆ ರಿಟರ್ನ್ ಮಲ್ಪ. ನಮ್ಮದು ದೊಡ್ಡ ಚಾನಲ್ ಅಂತ ಹೇಳ್ತಿದ್ದಾರೆ. ಹೌದಾ? ದೊಡ್ಡ ಚಾನಲ್ ಇದ್ದವರಿಗೆ ಸಪೋರ್ಟ್ ಮಾಡಿ ಆಯ್ತಾ ಎಲ್ಲರೂ. ಇಲ್ಲಿ ದೊಡ್ಡ ಚಾನಲ್ನವರಿದ್ದಾರೆ. ಸಪೋರ್ಟ್ ಥ್ಯಾಂಕ್ ಯು. ಚಿಕ್ಕ ಚಾನಲ್ ಹೇಳಿ ದೊಡ್ಡ ಚಾನಲ್ ಮಾಡ್ಕೊಂಡು ಹೋಗ್ತೀರಾ, ಆವಾಗ ನೆನಪಿರಲ್ಲ ಚಿಕ್ಕ ಚಾನಲ್ನಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂತ. ಇಲ್ಲ ನಾನು ಯಾರನ್ನು ಮರೆಯಲ್ಲ ಆಯಿತಾ. ವೈಬ್ ಅಂತ ನಗ್ತಿದ್ದಾರೆ ಇತ್ತು. ನಂದು ಉದಯ ಚಾನಲ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮನೋಹರ್ ನಗ್ತಾ ಇದ್ದಾರೆ, ರವೀಂದ್ರಣ್ಣ ನಗ್ತಾ ಇದ್ದಾರೆ. ಶ್ರೀಹರಿ ಅಣ್ಣ ಹಾಯ್ ಎಂಚೊಲ್ಲರ್ ಒಣಸಾಂಡಿ. ಇನ್ನು ಮೀಟಿಂಗ್ ಇತ್ತಂಡಿ ಗ್ರೂಪ್ದ 13ನೇ ಲೈಕ್ ಡನ್ ಥ್ಯಾಂಕ್ ಯು. ಬಾಣದ ಕಡಲಿಗೆ ಹಂಬಲಿಸಿದೆ ಗೂಗಲ್ ಅಂಟೆ ಅಂತ ಹೇಳ್ತಿದ್ದಾರೆ ಮನು ಅವರು. ಲೈಕ್ ಥ್ಯಾಂಕ್ ಯು ಅಶೋಕ. ನಿಂದು ಸೂರ್ಯ ಚಾನಲ್ ಅಂತ ಹೇಳ್ತಿದ್ದಾರೆ ವೈಬ್ ಅವರು. ಯಾರ್ದು? ಆಶುಷ್ ಹಾಯ್ ಅಂತ ಹೇಳ್ತಿದ್ದಾರೆ. ಬನ್ನಿ ಊಟ ಮಾಡುವ. ಆಯ್ತಾಯ್ತು ಊಟ ಮಾಡುವ. ಎಂತ ಉಂಟು ಊಟಕ್ಕೆ ಸ್ಪೆಷಲ್? ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ನಂದು ಸೂರ್ಯ ಚಾನಲ್. ಹೌದಾ? ಅದರಲ್ಲೆಂತ ಸೂರ್ಯ ಉಂಟಾ ನಿಮ್ಮದು ಚಾನಲಲ್ಲಿ? ವೈಬ್ ಅವರೇ ಗೆಳೆಯ ಅಂತ ನಗ್ತಿದ್ದಾರೆ ಮನು ಅವರು. ಲೈಕ್ ಕೊಡಿ ಗೈಸ್, ಕಮೆಂಟ್ ಮಾಡಿ. ಚಂದ್ರ ಚಾನಲ್ ಯಾರ್ದುಂಟು? ವೈಬ್ರೋ ಅಂತ ನಗ್ತಿದ್ದಾರೆ ರೋಹಿತ್ ಅವರು. ಎಲ್ಲರೂ ಊಟ ಮಾಡಿದ್ರಾ? ಎಂತೆತ್ತು ಊಟಕ್ಕೆ? ಇಲ್ಲ ನಕ್ಷತ್ರ. ಹೌದಾ? ಎಲ್ಲಿಂಟು ನಕ್ಷತ್ರ? ಇವತ್ತು ಆದಿತ್ಯವಾರಲ್ಲ ಮುದ್ದು, ಎಂತ ಮಾಡೋದಮ್ಮ, ಸ್ವಲ್ಪ ಬಿರಿಯಾನಿ ತಿನ್ನೋದಷ್ಟೇ. ಹೌದಾ? ಬಿರಿಯಾನಿ ತಿಂತಾ ಇದ್ದೀರಾ?
ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಚಿಕ್ಕ ಚಾನಲ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ವೈಬ್ ಅಂತ ನಾಗ್ತಿದ್ದಾರೆ ರೋಹಿತ್ ಅವರು. ಊಟ ಆಯಿತಾ? ಇಲ್ಲ, ಊಟ ಆಗಿಲ್ಲ ಶ್ರೀಹರಿ ಅಣ್ಣ. ನಾನು ಮನೆಗೆ ಹೋಗ್ತಿದ್ದೇನೆ. ಬಿರಿಯಾನಿ ಹೆಸರಲ್ಲಿ ಕೋಳಿ ಕೇಕ್ ಆಯ್ತಲ್ಲ. ಕೋಳಿ ಕೇಕಾ? ಅದು ಹೇಗೆ? ಕೋಳಿದ್ದು ಕೇಕ್ ಮಾಡ್ತಾರಾ? ಎಂತ ನೀವು ಹೇಳೋದು? ವೈಬ್ ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ. ಬಾಯ್ ಬಾಯ್ ಶ್ರೀಹರಿ ಅಣ್ಣ. ವೈಬ್ರು ಒಣಸ್ ಮಲ್ತಾರ ಅದಾದ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ ರೋಹಿತ್. ಕಚಕ್ ಅಂತ ಹೇಳ್ತಿದ್ದಾರೆ ವೈಬ್. ಕೊಲೆ ಮಾಡಿದ್ರಾ? ಯಾರನ್ನು ಕೊಲೆ ಮಾಡಿದ್ರಿ? ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದಾ ವೈಬ್ರು? ಕೋರಿ ತಿನ್ಯಾರ ಅಂತ ರೋಹಿತ್. ವೈಬು ನಗ್ತಿದ್ದಾರೆ ಕೋಳಿ ಅಂತ. ಸೂಪರ್ ಸೂಪರ್ ಅಂತ ರವೀಂದ್ರ ಅಣ್ಣ. ಗುಡ್ ಗುಡ್, ಥ್ಯಾಂಕ್ ಯು. ದನ ಬೇಕಾ? ದನ ಇಲ್ಲಿ ಒಂದು ದನ ಉಂಟು ನೋಡಿ. ದನ ಕಾಣ್ತದಿಲ್ವ ಗೊತ್ತಿಲ್ಲ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ. 2 ಉಂಟು. ನನ್ನನ್ನು ಓಡಿಸ್ಕೊಂಡು ಬರದಿದ್ರೆ ಸಾಕೀಗ. ಇಜ್ಜಿಯೇ ವೈಬ್ರೋ ಅಂತ ನಗ್ತಿದ್ದಾರೆ ರೋಹಿತ್. ಪೆತ್ತ ಬಡ ಪೆತ್ತ ಪೆತ್ತ ನಾನು ಗಿಡ 90 ಜಿಡೆ. ಎಂತ ದನ? ಓ ದೇವರೇ, 1 10 1 2 3 4 ಉಂಟು. ದನ ಉಂಟಾ? ಹೌದು, ದನ ಉಂಟು. ದನಕ್ಕೆ 4 ಕಾಲು ಉಂಟು. ದನಕ್ಕೆ 4 ಕಾಲು ಉಂಟು. ನಿಮಗೆಲ್ಲ 2 ಕಾಲಲ್ಲ. ಕಪ್ಪು ದನ ಅಲ್ಲ, ಬೇರೆ ಬೇರೆ ಕಲರ್ ಉಂಟು. ವೈಬ್ರು ಕೋರಿದ ಒಣಸ್ಮಲ್ ಪ್ಲೇ ಬಂದಿಲ್ಲ ರೋಹಿತ್. ಹೌದಾ? ಹೌದು. ನಿಮಗೂ 4 ಕಾಲು ಸಿಗಲಿ ಅಂತ ಹೇಳ್ತಿದ್ದಾರೆ ವೈಬ್ ಅವರು. ಎಲ್ಲಿಂದ 4 ಕಾಲು ಸಿಗೋದು? 4 ಕಾಲು ಉಂಟಾ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ. ದನಕ್ಕೆ 4 ಕಾಲು ಉಂಟು. ವೈಬ್ ನಗ್ತಾ ಇದ್ದಾರೆ. ಓ ಫ್ರೆಂಡ್ಸ್, ಲಾಡಿ ಮಾರೆ, ಗೊತ್ತೇ ಇರಲಿಲ್ಲ. ಹೌದಾ? ನೀವು ಹೋಗಿ ದನವನ್ನು ನೋಡ್ಕೊಂಡು ಬನ್ನಿ ಆಯಿತಾ ರವೀಂದ್ರಣ್ಣ, ಗೊತ್ತಿಲ್ಲದಿದ್ದರೆ. ಜನರ ಅಂತ ಹೇಳ್ತಿದ್ದಾರೆ. ನವೀನ್ ಅಣ್ಣ ಬಂದರು. ಹಾಯ್ ನವೀನ್ ಅಣ್ಣ, ಎಂಚೊಲ್ಲರು ಒಣಸಾಡಿ. ಲೈಕ್ ಡನ್, ಥ್ಯಾಂಕ್ ಯು. ಹಾಯ್ ರವೀಂದ್ರ ಅಣ್ಣ ಅಂತ ಹೇಳ್ತಿದ್ದಾರೆ ನವೀನ್ ಅಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು ಅಂತ ನವೀನ್ ಅಣ್ಣ. ಪೆತ್ತ ಇರೇನು ತೂದು ಬಲಿಪುಂಡು ಇಜ್ಜಿ ಬಲಿಪುಜಿ. ನವೀನ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ನವೀನ್ ಬ್ರೋ ಹಾಯ್ ಅಂತ ರೋಹಿತ್. ನಮ್ಮ ಊರಲ್ಲಿ ದನಕ್ಕೆ ಮೀಸೆ ಉಂಟು. ಹೌದಾ? ನನಗೆ ಗೊತ್ತಿರಲಿಲ್ಲ ವೈಬ್. ಹಾಯ್ 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 ಅಂತ ಹೇಳ್ತಿದ್ದಾರೆ. ಅಶು ಅವರೆಲ್ಲಿ ಹೋದರು? ನವೀನ್ ಬ್ರೋ ಒಣಸು ಮಲ್ತಾರ ಅದಾದ ಸ್ಪೆಷಲ್ ಅಂತ ರೋಹಿತ್. ವೈಬ್ ಅಂತಾರ ನಗ್ತಾ ಇದ್ದಾರೆ ರೋಹಿತ್. ಸಪೋರ್ಟ್ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ. ದೊಂಬು ಬತ್ತಂಡಿ ತೋಜು ಜಿನಿಗಳ ಕಮೆಂಟ್ ದೊಂಬುಡು. ನವೀನ್ ಬ್ರೋ ಒಣಸ್ ಮಲ್ತಾರ ಅದಾದ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ. ಎನ್ನ ವೀಡಿಯೋ ಬೈದಣ್ಣು ಮಾತೆಲ್ಲ ತೂಲೆ ಅಂತ ನವೀನ್ ಅಣ್ಣ. ನಾನು ಅವಡು ಸ್ಪೆಷಲ್ ದಾಲ ಇಜ್ಜಿ ಬಂದಿಲ್ಲೇರು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ.
ಅದು ಕೋಲ್ಗೇಟ್ ಹಾಕಿ ಬ್ರಷ್ ಮಾಡಿದೆ ಇವತ್ತು. ಯಾವುದು ವೈವು ದನವ ದನ ಬ್ರಷ್ ಮಾಡಿದ. ನಿಮ್ಮಗೆ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಓ ದೇವರೇ, ಬಿಸಿಲೇ, ಎಂಥ ಬಿಸಿಲು. ನಾನು ಲೇಟೇ ಬರಬೇಕಿತ್ತು. ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ, ಥ್ಯಾಂಕ್ ಯು. ವೈಬ್ರೋ ಅಂತ ನಗ್ತಿದ್ದಾರೆ ರೋಹಿತ್. ಹೌದನಾ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಗುಡ್ ಥ್ಯಾಂಕ್ ಯು. ವೈಬ್ ಅವರೇ ಥ್ಯಾಂಕ್ ಯು. ಬನ್ನಿ ಜನರೇ ಅಂತ ರವೀಂದ್ರಣ್ಣ. ನಾನು ಒಂದು ಕಡೆಯಲ್ಲಿ ಸ್ಟಾಪ್ ಆದರೆ ಜನ ಬರ್ತಾರೆ. ಒಂದು ಕಡೆಯಲ್ಲಿ ಎಲ್ಲಿಯಾದರೂ ಸ್ಟಾಪ್ ಆದರೆ ಜನ ಬರ್ತಾರೆ, ಇಲ್ಲಾಂದರೆ ಬರಲ್ಲ ಅವರು, ಅಲ್ವಾ ಫ್ರೆಂಡ್ಸ್? ಮುದ್ದು ಮಂಡೆಗೆ 2 ಕೊಟ್ಟಾಗ ಲೈಕ್ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ. ಹೌದಾ ರೋಹಿತ್? ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ವೈಬ್ ಅವರು ಎಲ್ಲಿ ಹೋದ್ರು? ಮಲಗಬೇಡಿ ಯಾರು ಕೂಡ, ಮಾತಾಡಿ, ಊಟ ಮಾಡಿ ಮತ್ತೆ ನಿದ್ದೆ ಮಾಡಿ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಜನರೇ, ಓನರಮ್ಮನಿಗೆ ದೊಂಡೆ ಬಚ್ಚುತ್ತಿದೆ ಪಾಪ, ಅದು ಭಾಳ ಮುಖ್ಯ ಅಂತ ಹೇಳ್ತಿದ್ದಾರೆ ವೈಭವರು. ಹೌದಾ? ಮೀಟಿಂಗ್ ಇತ್ತಡ? ಹಾಂ ಅಂದಿ ಅಂದೇ ಇತ್ತೆ ನಡಪುನು ಈ ದೊಂಬುಗು ಇರ್ನ ಲೈವ್ 8 ಗಂಟೆಗೆ ವೈಬು ಬೈಯಾಗ ಟೈಮ್ ಆಯ್ತು. ಟೈಮ್ ಪನ್ಲೆ कोई जन बन्नी ಅಂತ ರವೀಂದ್ರಣ್ಣ. ಐದು ಗಂಟೆಗಾ? ಓಕೆ. ವಾ
ಸುಮಾರು ಇತ್ತಣ್ಣ ಮಾಹಿತಿ. ಏ ಪಣ್ಣ ಚೊಂಬು ಹಾಯ್ ಹಾಯ್ ಜಿತೇಶ್ ಎಂಚೊಲ್ಲರು ಒಣಸಾಂಡಿ ಚೊಂಬುಡ್ ಕೊರಿಯಾ ಹಾಂ ಏರ್ನ ಹಾಂ ಏರ್ನ ಪಿರಾವ್ದು ಚಿನ್ನು ಚಿನ್ನು ಕಮ್ಮ ಸರ್ವತ್ ಹತ್ತು ನೀರು 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 ಓ ಜೋಕ್ಲೆ ಓಂಡು ದೇವರನೆ ಅವು ಏನಯ್ಯ ಈ ಹೆಂಗ್ ನೀರು ಕನನಾಗ ಒಂಜಿರ ಕಾಪೆ ಕನಯ್ಯ ಆಕಲೆ ಬರ್ತಿ ಹೆಂಗ ಕನ ఏ చిన్ను ini kanapa nai ಆಲ್ ನೀರು ಕನನಗ ಒಂಜಿ ಗಂಟೆ ಹಾಪುನ ಎಲ್ಲ ಹಾಪುನ್ಗೆನಾ ಓ ಬೇಗ ಬಲಮ್ಮ ಓ ದೇವರೇನೆ ಸೂಪರ್ ಸೂಪರ್ ಅವಂದು ಜ್ಯೂಸು ನಿಕ್ಲೆ ಪರ ಮಾತ್ರ ಕಂತಲಿ ಜ್ಯೂಸ್ ಅಲ್ಲ 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 ಕಂತಲು ಬಿನ್ನರೆ ಕಂತಲ್ ಜ್ಯೂಸ್ ಗೆತ್ತಲ್ಲೇ ಜ್ಯೂಸ್ ಗಿತ್ತನ್ ಬಿನ್ನರೆ ಕಂತಲ್ ಈ ಧನ್ವಿತ್ ನಾ ಕೇಂಡ ಆಡೆ ಎನ್ನ ಮಂಡೆ ಬೋಡು ರಡ್ ರಡ್ ಬಿಡುಡು ಆತಾ ತಿನ್ನಿತ್ತು ಪೂರ ಜೋಕ್ಲು ವರ ನೀರು ಪರಂದಿಲ್ಲ ದಾದಕತ್ತೆ ಹಾಂ ಜ್ಯೂಸಾ ಒಂದು ಹೇ ಅವು ಜ್ಯೂಸ್ ಅವು ನೀರತ್ತ ಓ ದಾದೆ ಸ್ಪೆಷಲ್ ಅಲ್ಲ ಕುಡಂಗಿ ಚಾಯರ್ ಬತ್ತ ಹತ್ತಂಡು ಆ ಪಾಡ್ಲೆ ಬತ್ತ ಪಾಡ್ಲೆ ಅತ್ತಿಯ ನೀರು ಪಾರ್ಪುಣ್ಣಕ್ಲೆಂಚ ಗುದ್ದತನಕ್ಲೆಂಚ ಅವು ಎಡ್ಡೆ ಆತಂಡು ಭಾರಿ ಎಡ್ಡೆ ಕತ್ತವು ಅಣ್ಣೇರ ಅಕ್ಕೆರೆ ಓ ಎಲ್ಲಿಂದ ಬರ್ಲಿ
उनको चायर कर ले यारला चायर तू का जोकला चायर ले तू kan ma అవునా ನಾಯಿ ನಾಯಿ ಒಂದೇ ನಮ್ಮ ಮೊಬೈಲ್ ದಿವ ಓಕೆನಾ ಒಂದೇ ಅಂತ ಕುಲ್ಲಾರ ಯಾನಿತ್ತು ಒಣಸ್ ಮಲ್ಕೊಡತ್ತ ಹೋಯ್ತು ಬೆಲ್ಲ ಹಿಂಗೆ ದೀಪತ್ತೇನ ಗುದ್ದೆ ನೀ ಪೊಣ್ಣನ ಕೇಂಡ ಜುಟ್ಟು ಏ ಜುಟ್ಟು ಜುಟ್ಟು ಅದು ತಿನ್ನಲ್ವ ನಾನು ಜಪ್ಪುದಿಲ್ಲ ಆ ಕಡೆ ಹೋಗ ಒಳ್ಳೆದಾಯ್ತು ವಿಡಿಯೋ ಮಾಡಬೇಡ ಹೋಗ ಆ ಕಡೆ
ఏరా విజిల్ పన్ను కూడా వస్తారా వద్దు పో పాడు పో ದೇವರನ್ನೇ ಹೋಗ ಸಾಮಾನ್ವಿ ಗೊತ್ತಿಲ್ಲ ಅಂದ್ರೆ ನಿಂಗೆ ಅಲ್ಲ ಹಸಿವಾಗುದು ನಂಗ ಏರು ಅತ್ತು ఏ సాగర్ కొంచెం నీరు కొడు అది తెలుపున్నది అదొండు ఓ ದೇವರೇ ನಿನ್ ಏ ಲಕ್ಕಿಯ ದೆಪ್ಪ ಡಿಲೀಟ್ ಮಾಡು ಏ ಬಾಳೆ ವಾ ದೇವರೇ ನೆಗ್ಲೆ ನನ್ನ ಮಗಕ್ಕೆ ನಂದು ಏ ನೀರು ತೆಪ್ಪಚ್ಚಿ ಲಕ್ಕಲೆ ಅಯ್ಯೋ ದೇವರೇ ಏನು ಮೊಬೈಲ್ ಮಿನ್ನ ನೀರು ಬೋಡೋಡು ನಿಕ್ಲೇನು ತೂಲೆ ಈ ರೈಕೆ ಕಾಕ್ಬಿಡು ಜೂನ್ ಡುಂಡುಗೆ ಆಯ್ತಾ ಜೂನು 1 ಜೂನ್ ಆಯ್ತಾ ಎಲ್ಲ 21 10 ಮಾತರ್ಲ ಒಟ್ಟುಕ ಅವ್ರಿಗೆ ಅವು ಒಂದು ರಡ್ಡೆಲ್ಲ ಒಟ್ಟು ಕಾಣ ತಲ್ತಲ ಮುಲ್ತಲ ನನ್ನ ಒಂಜೆ ಹಾಂ ಏನು ಕೊಣಸ್ ಜಾಸ್ತಿ ಖಾರ ಆಗ್ತದೆ పెద్ద కట్టునా
ಕುಲೆ ಪಾಸ್ ಅನ್ಪನೊಂದುಲ್ಲೇರು ಕಿರಣನೆ ಓಂಡಿಗೆ ಕುಲೆ ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ರವೀಂದ್ರ ಬ್ರದರ್ ತೂಲೆ ರವೀಂದ್ರ ಅಂದು ಒಂದೊಂದುಲ್ಲೇರು ರವೀಂದ್ರ ಅಣ್ಣೆ ಕುಲೆ ಉಂಡ ಕುಲೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸ್ಕಿಪ್ಪು ಸ್ಕಿಪ್ಪು ಅವು ಹಾಯ್ ಪಂಡರತ ಹಾಯ್ ಹಾಯ್ ಕಿರಣನ್ನ ಚಿಟ್ಟೆ ಉಂಟು ಚಿಟ್ಟೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಭೀಮ್ರಾಯಿ ಹಾಯ್ ತಂಗಿ, ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ಹಾಯ್ ಊಟ ಆಯ್ತು, ನಿಮ್ದಾಯ್ತಾ? ಹ್ಯಾಪಿ ಸಂಡೇ ಮುದ್ದು ಸಿಸ್ಟರ್ ಆ್ಯಂಡ್ ರವೀಂದ್ರ ಬ್ರದರ್ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ, ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ.